ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜಗ್ಗು ತುಳು ಕನ್ನಡ ಯೂಟ್ಯೂಬ್ ಚಾನೆಲ್. ಕರ್ನಾಟಕದ ಪ್ರಕೃತಿ ಸೌಂದರ್ಯವನ್ನು ನೋಡಲು ಹೊರಟಾಗ ನಮ್ಮ ಕಣ್ಣು ಮುಂದೆ ಬರುವ ಅದ್ಭುತ ಸ್ಥಳಗಳಲ್ಲಿ ಒಂದು ಜೋಗ್ ಜಲಪಾತ. ಎತ್ತರದಿಂದ ಧುಮ್ಮಿಕ್ಕಿ ಬೀಳುವ ನೀರು, ಸುತ್ತಲೂ ಹಸಿರು ಬೆಟ್ಟಗಳು, ಬೆಟ್ಟಗಳನ್ನು ಆವರಿಸಿರುವ ಮಂಜು, ಜಲಪಾತದ ನೀರಿನ ಸದ್ದು, ಇವೆಲ್ಲವನ್ನೂ ಒಂದೇ ಸ್ಥಳದಲ್ಲಿ ಅನುಭವಿಸಬೇಕು ಎಂದರೆ ಜೋಗ್ ಜಲಪಾತಕ್ಕೆ ಒಮ್ಮೆ ಭೇಟಿ ನೀಡಲೇಬೇಕು. ಇವತ್ತು ನಾನು ಕೂಡ ಜೋಗ್ ಜಲಪಾತಕ್ಕೆ ಭೇಟಿ ನೀಡಿ ಅಲ್ಲಿನ ಅದ್ಭುತ ಪ್ರಕೃತಿ ಸೌಂದರ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಜೋಗ್ ಜಲಪಾತವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಶರಾವತಿ ನದಿಯು ಇಲ್ಲಿ ಬಂಡೆಯ ಕಣಿವೆಯ ಮೂಲಕ ಧುಮ್ಮಿಕ್ಕಿ ಬೀಳುವುದರಿಂದ ಈ ಅದ್ಭುತ ಜಲಪಾತ ನಿರ್ಮಾಣವಾಗಿದೆ. ಜೋಗ್ ಜಲಪಾತವನ್ನು ಸಾಮಾನ್ಯವಾಗಿ ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಎಂಬ 4 ಮುಖ್ಯ ಧಾರೆಗಳಾಗಿ ಗುರುತಿಸಲಾಗುತ್ತದೆ. ಮಳೆಗಾಲದಲ್ಲಿ ಶರಾವತಿ ನದಿಗೆ ನೀರು ಹೆಚ್ಚಾದಾಗ ಜೋಗ್ ಜಲಪಾತದ ಸೌಂದರ್ಯ ಇನ್ನಷ್ಟು ಅದ್ಭುತವಾಗುತ್ತದೆ. ನಾವು ಜೋಗ್ ಜಲಪಾತದ ವೀಕ್ಷಣ ಸ್ಥಳದ ಕಡೆಗೆ ಹೋಗುತ್ತಿದ್ದಂತೆ ದೂರದಿಂದಲೇ ನೀರು ಧುಮ್ಮಿಕ್ಕಿ ಬೀಳುವ ದೃಶ್ಯ ಕಣ್ಣಿಗೆ ಬೀಳುತ್ತದೆ. ಆ ದೃಶ್ಯವನ್ನು ನೋಡಿದ ತಕ್ಷಣ ಎಷ್ಟೇ ಬಾರಿ ನೋಡಿದರೂ ಮತ್ತೆ ಮತ್ತೆ ನೋಡಬೇಕು ಎನ್ನಿಸುವ ಅನುಭವವಾಗುತ್ತದೆ. ಇಲ್ಲಿನ ವಿಶೇಷತೆ ಕೇವಲ ಜಲಪಾತ ಮಾತ್ರವಲ್ಲ. ಜಲಪಾತದ ಸುತ್ತಲೂ ಇರುವ ಹಸಿರು ಬೆಟ್ಟಗಳು, ಮಂಜಿನಿಂದ ಆವೃತವಾಗಿರುವ ಪರ್ವತಗಳು, ತಂಪಾದ ಗಾಳಿ ಮತ್ತು ಪ್ರಕೃತಿಯ ನಿಶ್ಶಬ್ದತೆ ಇವೆಲ್ಲ ಸೇರಿ ಜೋಗ್ ಜಲಪಾತಕ್ಕೆ ಒಂದು ವಿಭಿನ್ನವಾದ ಸೌಂದರ್ಯವನ್ನು ನೀಡುತ್ತವೆ. ನಾವು ಭೇಟಿ ನೀಡಿದ ಸಮಯದಲ್ಲಿ ಮಂಜು ಬೆಟ್ಟಗಳ ನಡುವೆ ಹರಡಿಕೊಂಡಿತ್ತು. ಒಂದು ಕಡೆ ಬಂಡೆಗಳ ಮಧ್ಯೆ ಧುಮ್ಮಿಕ್ಕಿ ಬೀಳುತ್ತಿರುವ ಜಲಧಾರೆ, ಇನ್ನೊಂದು ಕಡೆ ಮಂಜಿನಿಂದ ಮರೆಯಾಗುತ್ತಿರುವ ಬೆಟ್ಟಗಳು. ಇಂಥ ದೃಶ್ಯವನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುತ್ತಿದ್ದರೂ ನಿಜವಾಗಿ ಕಣ್ಣಾರೆ ನೋಡುವ ಅನುಭವವೇ ಬೇರೆ. ಜಲಪಾತದ ಬಳಿ ಪ್ರವಾಸಿಗರ ಸಂಭ್ರಮವು ನೋಡಲು ತುಂಬಾ ಚೆನ್ನಾಗಿತ್ತು. ಕುಟುಂಬದವರು, ಸ್ನೇಹಿತರು, ಪ್ರವಾಸಿಗರು ಎಲ್ಲರೂ ಪ್ರಕೃತಿಯ ಈ ಅದ್ಭುತ ದೃಶ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದರು. ನಾನು ಕೂಡ ಇಲ್ಲಿ ಕೆಲವು ಸುಂದರ ಕ್ಷಣಗಳನ್ನು ಕಳೆಯುತ್ತಾ ಜೋಗ್ ಜಲಪಾತದ ಪ್ರಕೃತಿ ಸೌಂದರ್ಯವನ್ನು ನಿಮ್ಮ ಮುಂದೆ ತರುವ ಪ್ರಯತ್ನ ಮಾಡಿದ್ದೇನೆ. ಸ್ನೇಹಿತರೆ, ಪ್ರವಾಸಕ್ಕೆ ಹೋದಾಗ ನಾವು ಕೇವಲ ಫೋಟೋ ಅಥವಾ ವಿಡಿಯೋ ತೆಗೆದುಕೊಂಡು ಬರುವುದಷ್ಟೇ ಅಲ್ಲ, ನಾವು ಹೋಗುವ ಸ್ಥಳದ ಪ್ರಕೃತಿಯನ್ನು ಕಾಪಾಡುವುದು ಕೂಡ ನಮ್ಮ ಜವಾಬ್ದಾರಿ. ಜೋಗ್ ಜಲಪಾತದಂತಹ ಪ್ರಕೃತಿ ಸೌಂದರ್ಯದ ಸ್ಥಳಗಳಲ್ಲಿ ಕಸ ಎಸೆಯದೆ, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ, ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಂಡರೆ ಮುಂದಿನ ಪೀಳಿಗೆಯವರು ಇದೇ ಸೌಂದರ್ಯವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಮಳೆಗಾಲದಲ್ಲಿ ಜೋಗ್ ಜಲಪಾತದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತದೆ. ಆದರೆ ಮಳೆಗಾಲದ ಪ್ರವಾಸದಲ್ಲಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಜಲಪಾತದ ಸುತ್ತಲಿನ ಪ್ರದೇಶಗಳಲ್ಲಿ ಎಚ್ಚರಿಕೆಯಿಂದ ಓಡಾಡಬೇಕು. ಅಪಾಯಕಾರಿ ಸ್ಥಳಗಳಿಗೆ ಹೋಗದೆ ಪ್ರವಾಸಿ ಸ್ಥಳದ ನಿಯಮಗಳನ್ನು ಪಾಲಿಸಬೇಕು. ಯಾಕೆಂದರೆ ಪ್ರವಾಸದ ನಿಜವಾದ ಸಂತೋಷ ಎಂದರೆ ಸುರಕ್ಷಿತವಾಗಿ ಪ್ರಕೃತಿಯನ್ನು ಅನುಭವಿಸಿ ಒಳ್ಳೆಯ ನೆನಪುಗಳೊಂದಿಗೆ ಮನೆಗೆ ಮರಳುವುದು. ಜೋಗ್ ಜಲಪಾತವನ್ನು ನೋಡಿದಾಗ ಒಂದು ವಿಷಯ ಖಂಡಿತವಾಗಿಯೂ ಅನಿಸುತ್ತದೆ: ಪ್ರಕೃತಿ ಎಷ್ಟು ಅದ್ಭುತವಾದ ಕಲಾವಿದೆ ಎನ್ನುವುದು. ಯಾವುದೇ ಕಟ್ಟಡ, ಯಾವುದೇ ಕೃತಕ ಅಲಂಕಾರ ಇಲ್ಲದೆ ಬೆಟ್ಟ, ಕಲ್ಲು, ನೀರು, ಮಂಜು ಮತ್ತು ಹಸಿರನ್ನ ಬಳಸಿಕೊಂಡು ಪ್ರಕೃತಿಯೇ ಸೃಷ್ಟಿಸಿರುವ ಒಂದು ಅದ್ಭುತ ಕಲಾಕೃತಿ ಇದು. ಜೋಗ್ ಜಲಪಾತವನ್ನು ನೋಡಿವಾರಿಗೆ ಇಲ್ಲಿನ ದೃಶ್ಯಗಳು ಖಂಡಿತವಾಗಿಯೂ ಮರೆಯಲಾಗದ ಅನುಭವವನ್ನು ನೀಡುತ್ತವೆ. ಹಾಗಾಗಿ ಸ್ನೇಹಿತರೆ, ನಿಮಗೂ ಪ್ರಕೃತಿಯನ್ನು ಪ್ರೀತಿಸುವ ಅಭ್ಯಾಸವಿದ್ದರೆ
ಜಲಪಾತಗಳು, ಬೆಟ್ಟಗಳು ಮತ್ತು ಮಂಜಿನ ಸೌಂದರ್ಯವನ್ನು ಇಷ್ಟಪಡುತ್ತಿದ್ದರೆ ಜೋಗ್ ಜಲಪಾತ ನಿಮ್ಮ ಪ್ರವಾಸದ ಪಟ್ಟಿಯಲ್ಲಿ ಇರಲೇಬೇಕಾದ ಒಂದು ಅದ್ಭುತ ಸ್ಥಳ. ಇವತ್ತು ನಾನು ಜೋಗ್ ಜಲಪಾತದಲ್ಲಿ ಕಂಡ ಸುಂದರ ದೃಶ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಜಗ್ಗು ತುಳು ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆಯೂ ಇಂತಹ ಸುಂದರ ಪ್ರವಾಸಿ ತಾಣಗಳು, ನಮ್ಮ ತುಳುನಾಡು ಮತ್ತು ಕರ್ನಾಟಕದ ವಿಶೇಷ ಸ್ಥಳಗಳ ವಿಡಿಯೋಗಳನ್ನು ನಿಮ್ಮೊಂದಿಗೆ ತರುತ್ತೇನೆ. ಮತ್ತೊಂದು ಸುಂದರ ಪ್ರವಾಸದ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರೂ ಖುಷಿಯಾಗಿರಿ, ಸುರಕ್ಷಿತವಾಗಿರಿ. ಧನ್ಯವಾದಗಳು. ನಮಸ್ಕಾರ.